ಮೈಸೂರು ದಸರಾದಲ್ಲಿ ಕಂಬಳ ಕ್ರೀಡೆಯನ್ನ ಆಯೋಜಿಸುವ ಬಗ್ಗೆ ಈಗ ಮಾಧ್ಯಮದಲ್ಲಿ ವ್ಯಾಪಕ ಚರ್ಚೆಯಾಗ್ತಾ ಇದೆ. ಸರ್ಕಾರವೇಕೋ ಮೈಸೂರಿನಲ್ಲಿ ಕಂಬಳ ನಡೆಸಲೇಬೇಕೆಂಬ ಹಠಕ್ಕೆ ಬಿದ್ದಿರುವುದು ಮೇಲ್ನೋಟಕ್ಕೆ ಭಾಸವಾಗ್ತಾ ಇದೆ. ಆದರೆ ಈ ಬಗ್ಗೆ ನಿರ್ಣಯಕ್ಕೆ ಬರುವುದಕ್ಕೆ ಮೊದಲು ಎಲ್ಲಾ ದೃಷ್ಟಿಕೋನಗಳಿಂದಲೂ ಯೋಚನೆ ಮಾಡಬೇಕಾದ ಅಗತ್ಯವಿದೆ ಎಂದು ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕಂಬಳ ಕರಾವಳಿಯ ಸಾಂಸ್ಕೃತಿಕ ಕ್ರೀಡೆ. ಇದಕ್ಕೆ ಅದರದ್ದೇ ಆದ ಇತಿಹಾಸ ಹಾಗೂ ಸ್ಥಳೀಯ ಮೆರುಗುಗಳಿವೆ. ಭಾಷೆ, ಸಂಸ್ಕೃತಿ, ಕಲೆ, ಆಚರಣೆಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುವುದು ಮಾತ್ರವಲ್ಲ, ಅದರ ಆಕರ್ಷಣೆ ಹಾಗೂ ಮೆಚ್ಚುವಿಕೆಯಲ್ಲೂ ವ್ಯತ್ಯಾಸಕ್ಕೆ ಒಳಪಡುತ್ತವೆ. ಹೀಗಾಗಿ ಕರಾವಳಿಯ ಕ್ರೀಡೆಯನ್ನ ದಸರಾ ಉತ್ಸವದ ಕಾರಣಕ್ಕಾಗಿ ಮೈಸೂರಿಗೆ ರಫ್ತು ಮಾಡುವಾಗ ಅದರಿಂದಾಗುವ ಒಟ್ಟಾರೆ ಪರಿಣಾಮವನ್ನ ನಿಷ್ಕರ್ಷೆಗೆ ಒಳಪಡಿಸುವುದು ಅಗತ್ಯವಾಗಿದೆ ಎಂದಿದ್ದಾರೆ. ಸರ್ಕಾರದ ಕೋಣದ ಮಾಲಕರ ಜೊತೆ ಚರ್ಚಿಸಬೇಕು. ಜಿಲ್ಲಾ ಮಟ್ಟದ 20 ಕಂಬಳಗಳಿಗೆ ತಲಾ 5 ಲಕ್ಷ ರೂಪಾಯಿ ನೀಡುವುದಕ್ಕೆ ರಾಜ್ಯ ಸರ್ಕಾರ ಮೊದಲು ನಿರ್ಧಾರ ತೆಗೆದುಕೊಳ್ಳಬೇಕು. ಕಳೆದ ವರ್ಷ ಕಡಿಮೆ ಅನುದಾನ ನೀಡಿದೆ. ಮೈಸೂರಿನ ಕಂಬಳಕ್ಕೆ 8 ಕೋಟಿ ಖರ್ಚು ಮಾಡುವಾಗ ಕರಾವಳಿ ಕಂಬಳಕ್ಕೆ ಹೆಚ್ಚು ಅನುವಾದ ಕೊಡಿ. ಆಗ ಕಂಬಳಗಳ ವೈಭವ ಇನ್ನಷ್ಟು ಹೆಚ್ಚುತ್ತದೆ ಎಂದಿದ್ದಾರೆ. ಇವತ್ತು ದಸರಾದಂತ ಒಂದು ಕಂಬಳಕ್ಕೆ 8 ಕೋಟಿ ರೂಪಾಯಿಯನ್ನು ಖರ್ಚು ಮಾಡುವಂತ ಸರ್ಕಾರ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ 20ಕ್ಕೂ ಹೆಚ್ಚು ಕಂಬಳಗಳಿಗೆ, ನಮ್ಮ ಜಿಲ್ಲೆಗಳಲ್ಲಿ ನಡೆಯುವಂತಹ ಕಂಬಳಗಳಿಗೆ ಮೊದಲು ಅನುದಾನ ಕೊಡಿ. ನಂತರ ಬೇರೆ ಕಡೆಗಳಿಗೆ 8 ಕೋಟಿಯೋ 10 ಕೋಟಿಯೋ ನೀವು ಕೊಡಿ. ಇಲ್ಲಿ ಏನೂ ಕೊಡಲ್ಲ, ಇನ್ಯಾವುದೋ ಕಂಬಳಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡ್ತೀರಿ ಅಂತಂದ್ರೆ ಬಹುಶಃ ಕಂಬಳದ ಬಗ್ಗೆ ನಿಮಗೆ ಪ್ರೀತಿ ಇಲ್ಲ, ನಿಮಗೆ ಇನ್ಯಾವುದೋ ಪ್ರಚಾರದ ಬಗ್ಗೆ ಮಾತ್ರ ಪ್ರೀತಿ ಇದೆ ಅನ್ನುವಂತ ನಿಷ್ಕರ್ಷೆಗೆ ಇವತ್ತು ನಮ್ಮ ಜಿಲ್ಲೆಯ ಜನ ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಬೇಕು ಎಂದು ಆಗ್ರಹವನ್ನು ಮಾಡ್ತಾರೆ. ಸರ್ಕಾರ 25 ಲಕ್ಷ ರೂಪಾಯಿ ಅನುದಾನವನ್ನ ಎಲ್ಲ ಕಂಬಳಗಳಿಗೆ ಮೊದಲು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಕಂಬಳಗಳಿಗೆ ಕೊಡಿ. ನಂತರ ನೀವು 8 ಕೋಟಿ ರೂಪಾಯಿ ಅಲ್ಲಿಗೆ ಖರ್ಚು ಮಾಡಿ. ಅಲ್ಲಿ ಒಂದು ಕಂಬಳಕ್ಕೆ 8 ಕೋಟಿ ರೂಪಾಯಿ ಕೊಡ್ತೀರಿ, ಇಲ್ಲಿ ಒಂದೊಂದು ಕಂಬಳಕ್ಕೆ 2.5 ಲಕ್ಷ ರೂಪಾಯಿ ಕೊಡ್ತೀರಿ ಅಂತಂದ್ರೆ ನಿಮ್ಮ ಆದ್ಯತೆ ಯಾವ ಸಂಸ್ಕೃತಿಯನ್ನ ಬೆಂಬಲಿಸಬೇಕು ಅಂತ. ಹಾಗಾಗಿ ಇದು ಯಾವುದೋ ಒಂದು ಪ್ರಚಾರದ ಗೀಳಾಗದಲೆ ಸಾಂಸ್ಕೃತಿಕ ಸಂಗತಿಗಳು ವಿನಿಮಯ ಆಗಬೇಕು ಅಂತಂದಾಗ ಆ ಭಾಗದ ಜನರು ಕೂಡ ಇದನ್ನು ಸ್ವೀಕಾರ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ನಾನು ಕಂಬಳದ ಮಾಲೀಕರ ಜೊತೆಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಚರ್ಚೆ ಮಾಡಿದಾಗ ಅವರ ಹತ್ರ 2-3 ರೀತಿಯ ಒಂದು ಅಭಿಪ್ರಾಯಗಳಿದೆ. ದಯಮಾಡಿ ಆಯೋಜಕರು ತಕ್ಷಣ ಇದನ್ನ ಕಂಬಳದ ಆಯೋಜಕರ ಜೊತೆಗೆ ಮತ್ತು ಕಂಬಳದ ಕೋಣದ ಮಾಲೀಕರ ಜೊತೆಗೆ ಚರ್ಚೆಯನ್ನು ಮಾಡುವಂಥದ್ದು ಬಹಳ ಅಗತ್ಯ ಮತ್ತು ಅನಿವಾರ್ಯ. ಇದನ್ನು ಮಾಡಿಯೇ ನಂತರ ತೀರ್ಮಾನ ತೆಗೆದುಕೊಳ್ಳಬೇಕು ಅನ್ನುವಂತ ಆಗ್ರಹವನ್ನು ಮಾಡ್ತಾ, ನಮ್ಮ ಜಿಲ್ಲೆಗಳಲ್ಲಿ ನಡೆಯುವಂತಹ ಕಂಬಳಗಳಿಗೆ ಮೊದಲು ಅನುದಾನ ಕೊಡಿ. ನಂತರ ಬೇರೆ ಕಡೆಗಳಿಗೆ 8 ಕೋಟಿಯೋ 10 ಕೋಟಿಯೋ ನೀವು ಕೊಡಿ. ಇಲ್ಲಿ ಏನೂ ಕೊಡಲ್ಲ, ಇನ್ಯಾವುದೋ ಕಂಬಳಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡ್ತೀರಿ ಅಂತಂದ್ರೆ ಬಹುಶಃ ಕಂಬಳದ ಬಗ್ಗೆ ನಿಮಗೆ ಪ್ರೀತಿ ಇಲ್ಲ, ನಿಮಗೆ ಇನ್ಯಾವುದೋ ಪ್ರಚಾರದ ಬಗ್ಗೆ ಮಾತ್ರ ಪ್ರೀತಿ ಇದೆ ಅನ್ನುವಂತ ನಿಷ್ಕರ್ಷೆಗೆ ಇವತ್ತು ನಮ್ಮ ಜಿಲ್ಲೆಯ ಜನ ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಬೇಕು ಎಂದು